ಕಾರ್ಕಳ ಮೂಡಬಿದ್ರೆಯ ರಾಷ್ಟ್ರೀಯ ಹೆದ್ದಾರಿಯ ಬನ್ನಟ್ಕ ಬಿಳುವಾಯಿ ಮಾರ್ಗದಲ್ಲಿ ಬೈಕ್ ಸವಾರನೊಬ್ಬ ಹ್ಯಾಂಡಲ್ ಬಾರ್ನಿಂದ ಎರಡು ಕೈಗಳನ್ನ ಬಿಟ್ಟು ಡ್ಯಾನ್ಸ್ ಹಾಗೂ ವಿವಿಧ ಸನ್ನೆಗಳನ್ನ ಮಾಡ್ತಾ ಯದ್ವಾತದ್ವಾ ವಾಹನ ಚಲಾಯಿಸಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದಾನೆ. ಈ ಮಾರ್ಗವು ಈಗಾಗಲೇ ಅಪಘಾತ ವಲಯ ಎಂದು ಗುರುತಿಸಲ್ಪಟ್ಟಿದ್ದು, ಇಂತಹ ಬೇಜವಾಬ್ದಾರಿಯ ಚಾಲನೆ ತೀವ್ರ ಆತಂಕ ಮೂಡಿಸಿದೆ. ಕಾರಿನಲ್ಲಿ ಸಾಗುತ್ತಿದ್ದ ಯುವಕರ ಬೈಕ್ ಸವಾರನ ಈ ಅಪಾಯಕಾರಿ ಚಲನೆಯನ್ನ ವಿಡಿಯೋ ಮಾಡಿ ಚಿತ್ರೀಕರಿಸಿದ್ದಾರೆ. ಬಳಿಕ ಬೈಕ್ ನಿಲ್ಲಿಸಿ ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆಯಲ್ಲಿ ಇಂತಹ ಉಚ್ಚಾಟಗಳು ಹೆಚ್ಚಾಗ್ತಾ ಇದ್ದು, ಇದು ಸವಾರನ ಅಥವಾ ಇತರ ವಾಹನ ಸವಾರರ ಜೀವಕ್ಕೆ ಹಾನಿ ತರಬಹುದು ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸುರಕ್ಷತಾ ನಿಯಮಗಳನ್ನ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬೆತ್ರ ಸ್ಟೇಷನ್ ಪೈ ಬಲೆ ಕ್ರೇಜ್ ಅಂತ ಪರಂದು ದಾದ ಬಿಡ್ಪುನು ಕ್ರೇಜ್ ಇರ್ನ ಕ್ರೇಜ್ ಅಣ್ಣ ಕ್ರೇಜ್ ಅಂದನ್ನ ಅವು ಗೊತ್ತುನದೆ ಅವ್ನು ಆಕ್ಸಿಡೆಂಟ್ ಆಗಿ ಗೊತ್ತುನತ ತೂತಾರೆ ಈರ್ನ ಊರೋಲು ಕಲ್ಲರ್ ಕೆಬ್ಬು ದೀಪ ಅಲ್ತುರ್ದು ಬರ್ತದೆ ಮೂಲೆ ಏನ ಮರಳು ಕಟ್ಟುನು ಇಡೀ ಈ ಊರು ಏನ ಗಮ್ಮತ್ತಿ ಏನಿಡ್ದಾದ್ರೆ ಬೇಟಗಳ ಹೋಗ್ಬಿಚ ಅಂದೆ ಈರ್ನ ಇಲ್ಲಡಿದ್ದೆ ಇಜ್ಜಾರ ಇರ್ಲ ಬೊಕ್ಕ ಸ್ಟೇಷನ್ ಕಂಪ್ಲೇಂಟ್ ಮಲ್ಪಿ ಕಾಲ್ ಮಲ್ ಉಂಕಲೆ ಒಡೆ ಹೋಗ್ಲಿ ಹೋರಿದ್ದಿ ಉಂಕಲೆ ಹೋಯರಂಡ ಇತ್ತ ಪೂರ ವಿಡಿಯೋ ತೆಗ್ದಿತ್ತ ಸಾರಿ ಜೀರ್ ದಾದ ಅಂಚ ಗಾಡಿ ಡ್ರಿಂಕ್ ಅಂಡ್ ಡ್ರೈವ್ ಎಂಕ್ಲು ಕಂಪ್ಲೇಂಟ್ ಕಾಲ್ ಮಲ್ಪಿ ಸ್ಟೇಷನ್ ಕಾಲ್ ಮಲ್ಪಿ ನಂಬರ್ ಐತ್ಯಾ